ವ್ಲಾಗ್ಸ್. ನಾವು ಇವತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದೀವಿ. ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ನೀವೇನಾದ್ರೂ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನಾವಿವತ್ತು ಹೀರೆಕಾಯಿ ಮತ್ತೆ ಕ್ಯಾಪ್ಸಿಕಮ್ಮು ಹಾಕ್ಬಿಟ್ಟು 2 ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡಿ ಚಪಾತಿ ಮಾಡ್ತೀವಿ. ಯಾವ ರೀತಿ ಮಾಡೋದು ಅಂತ ಎಲ್ಲ ತೋರಿಸ್ತೀವಿ. ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾವೀಗ ಗೋಧಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀವಿ. ಅಲ್ಲೇ ಅರ್ಧ ಮುಕ್ಕಾಲು ಗಂಟೆ ಆಯಿತು. ಈಗ ಚಪಾತಿ ಮಾಡ್ತೀವಿ. ಚಪಾತಿಗೆ ನೆನೆಸ್ಕೊಳ್ಳೋಕ್ಕೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ, ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ. ಮತ್ತು ಕ್ಯಾಪ್ಸಿಕಮ್ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ. ಈರುಳ್ಳಿ, ಟೊಮೊಟೊ, ಹೀರೆಕಾಯಿ ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ಚಿಕ್ಕದಾಗಿ. ಅದೇ ರೀತಿ ಬದನೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ, ಎಳೆದೊಂದೆರಡು. ಎಲ್ಲ ಹಾಕ್ಬಿಟ್ಟು ಸಾಗು ಥರ ಮಾಡ್ತೀನಿ. ತರಕಾರಿ ಸಾಗು ಥರ ಮಾಡಿ ಇಲ್ಲಿ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತೀನಿ. ತರಕಾರಿ ಸಾಗು ಬೇಯ್ತಾ ಇದೆ. ಈ ಕಡೆ ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ ಚಪಾತಿ ಮಾಡೋಕ್ಕೆ. ಕ್ಯಾಪ್ಸಿಕಮ್ಮು, ಹೀರೆಕಾಯಿ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಬೇಯ್ತಾ ಇದೆ. ಇದಕ್ಕೆ ರುಬ್ಬಾಕಿದ್ದೀನಿ. ಚೂರು ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ರುಬ್ಬಾಕಿದ್ದೀನಿ ಸಾಗುಗೆ ಟೇಸ್ಟಿಯಾಗಿರಲಿ ಅಂತ. ಬೇಯ್ತಾ ಇದೆ. ಚಪಾತಿ ಮಾಡಬೇಕಿದ್ರ ಮೇಲೆ. ನಮ್ಮ ಮೇಡಮ್ ಚೇತನ ಮೇಡಮ್ ಅವರು ಚಪಾತಿ ಮಾಡ್ತಾ ಇದ್ದಾರೆ. ಚಪಾತಿ ಎಲ್ಲ ಮಾಡ್ತಾರೆ. ತರಕಾರಿ ಸಾಗುಗೆ ಚಪಾತಿ. ದಿನ ಒಂದೇ ತರ ತಿಂಡಿ ತಿಂದು ಬೇಜಾರು. ನಾವು ಇವಾಗ ಚಪಾತಿ ಸುಡ್ತಾ ಇದ್ದೀವಿ. ಪಲ್ಯ ರೆಡಿ ಆಗಿದೆ. ಸಾಗು, ತರಕಾರಿ ಸಾಗು, ಹೀರೆಕಾಯಿ, ಬದನೆಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೊಟೊ ಎಲ್ಲ ತರಕಾರಿಗೂ ಎಲ್ಲ ಹಾಕಿ ಸಾಗು ಮಾಡಿದ್ದೀವಿ. ಸಾಗು ರೆಡಿಯಾಗಿದೆ. ಚಪಾತಿ ಬೇಯಿಸ್ತಾ ಇದ್ದೀವಿ. ಚಪಾತಿ ಸಾಗು ರೆಡಿ ಆಗಿದೆ ಫ್ರೆಂಡ್ಸ್. ಚಪಾತಿ ಚೆನ್ನಾಗಿ ಚಪಾತಿ ಬೇಯಿಸೋದು ಫ್ರೆಂಡ್ಸ್. ಕ್ಯಾಪ್ಸಿಕಮ್ ಪಲ್ಯ, ತರಕಾರಿ ಸಾಗು ಚಪಾತಿ ಜೊತೆ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ಬೆಳಗ್ಗೆ ಟೈಮ್ ತಿಂಡಿಗೆ ಒಂದೇ ತರ ತಿಂಡಿ ತಿಂದು ಬೇಜಾರಾಗಿದ್ರೆ ಈ ತರ ಮಾಡ್ಕೊಳ್ಳಿ.